ಪುತ್ತೂರಿಗೆ ಹೋಗೋ ತನಕ ಮಗುವಿಗೆ ಹಾಲು ಕೊಡ್ತಾನೆ ಇದ್ದೆ. ಆದರೆ ಆ ಮಗುವನ್ನು ಅವರ ಕೈಗೆ ನಾವು ಒಂದು 5:30 ಗಂಟೆಗೆ ಅವರ ಕೈಗೆ ನಾವು ಒಪ್ಪಿಸುವಾಗ, ಮಗು ಕೊಡೋದಾದರೆ ನಮಗೇ ಕೊಡಿ, ನಾವು ಸಾಕ್ತೇವೆ, ಆದರೆ ನಮ್ಮ ಮಕ್ಕಳಾಗೇ ಈ ಮಗುವಲ್ಲ ಅಂತ ನಮಗೆ ಆ ಮಗುವನ್ನು ನಮ್ಮ ಕೈಯಿಂದ ಅವರಿಗೆ ಕೊಟ್ಟು ಬಿಡುವಾಗ ನಮಗೆ ತುಂಬ ಬೇಸರ ಆಯಿತು. ಇಲ್ಲಿ ಅದು ಇಡೀ ದಿವಸ ನಮ್ಮೊಟ್ಟಿಗೆ ಇದ್ದು 4 ಗ್ಲಾಸ್ ಹಾಲು ಕುಡಿದಿದೆ. ಅದು ಯಾರು ಹೇಳಿದರೂ ನಂಬಲಿಕ್ಕಿಲ್ಲ. ನಮ್ಮೊಟ್ಟಿಗೆ ಇಡೀ ದಿವಸ 4 ಗ್ಲಾಸ್ ನಾನು ಲೆಕ್ಕ ಇಟ್ಟಿದ್ದೇವೆ. ಎದೆ ಹಾಲು ಕುಡಿತಾ ಇದ್ದ ಮಗು ಅಷ್ಟು ಬೇಗ ಸ್ಪೂನಲ್ಲಿ ಹಾಲು ಕುಡಿಬೇಕಾದ್ರೆ ಅದು ಮೊದಲು ಸ್ಪೂನಲ್ಲಿ ಕುಡಿತಾ ಇತ್ತ ಅಂತ ನನಗೆ ಡೌಟು. ಫಸ್ಟಿಗೆ ಹಾಲು ಕೊಡುವಾಗ ಮಗು ಹಾಲನ್ನು ಕುಡಿಲಿಕ್ಕೆ ಕೇಳೋದಿಲ್ಲ, ಅದು ನುಂಗಲಿಕ್ಕೆ ಗೊತ್ತಿರೋದಿಲ್ಲ ಮಗುವಿಗೆ. ಅದಕ್ಕೆ ಎದೆ ಹಾಲು ಮಾತ್ರ ಚೂಪಿ ಗೊತ್ತಿರೋದು, ಈ ಹಾಲನ್ನು ಕೊಟ್ಟು ಗೊತ್ತಿರೋದಿಲ್ಲ, ಅದಕ್ಕೆ ಕುಡಿದು ಗೊತ್ತಿರಲಿಲ್ಲ. ಆದರೆ ಈ ಮಗು ನಾವು ಹಾಲು ಕೊಡ್ತಾ ಇರುವಾಗ ಬೇಕು ಬೇಕು ಅಂತಲೇ ಹೇಳಿ ಕುಡಿತಾ ಇತ್ತು. ನಾವು ಕೊಟ್ಟದ್ದು ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಯಾಕೆಂತೇಳಿದರೆ ಆ ಮಗು ಅದರ ಮನೆಯಲ್ಲಿದ್ದರೂ ಅಷ್ಟೊಂದು ದೊಡ್ಡ ವ್ಯವಸ್ಥಿತವಾಗಿ ಬೆಳೀತಿತ್ತಾ ಇಲ್ವ ಅಂತ ಗೊತ್ತಿಲ್ಲ ನಮಗೆ. ಅಲ್ಲಿದ್ದು ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಬೆಳಲಿನ ಮುಂಡ್ರಟ್ಟು ರಸ್ತೆಯ ಕೂಡಲ್ಕೆರೆ ಸಮೀಪ ಸಿಕ್ಕಿದಂಥ ಮಗುವಿನ ವಿಚಾರವಾಗಿ ಎಲ್ಲಿ ಸಿಕ್ಕಿದ್ದು, ಹೇಗೆ ಸಿಕ್ಕಿದ್ದು ಅನ್ನುವಂಥದ್ದೆಲ್ಲವನ್ನು ಕೂಡ ನೋಡಿದರೆ ಲಕ್ಷಾಂತರ ಜನರು ಆ ವಿಡಿಯೋವನ್ನು ನೋಡಿ ಬಹಳಷ್ಟು ಜನರು ಮಗು ಏನಾಯಿತು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರಿ. ಈಗ ನಾವಿಲ್ಲಿ ಫೀಲ್ಡಿಗೆ ಬಂದ್ವಿ. ಬರುವಂಥ ಸಂದರ್ಭದಲ್ಲಿ ಇದೀಗ ಫೀಲ್ಡಿಗೆ ಹೋಗ್ತಾ ಇದ್ದವರು ಬಹಳಷ್ಟು ಹೆಚ್ಚಿನ ಕೆಲಸ ಇವರಿಗೆ ಈಗಾಗಲೇ ಆಗಿದೆ. ಈ ಒಂದು ಮಗುವಿನ ಕಾರಣಕ್ಕೋಸ್ಕರ ಆಶಾ ಕಾರ್ಯಕರ್ತರು ಇರ್ಬೋದು, CHO ಎಲ್ಲ ಕೂಡ ಇಲ್ಲಿದ್ದಾರೆ. ಇವರು ಇದರಲ್ಲಿ 3 ಜನ ಈಗಾಗಲೇ ಮಗುವಿನ ಜೊತೆಗೇ ನಿನ್ನೆ ಇದ್ದು ಸಂಪೂರ್ಣವಾಗಿ ಮಗುವನ್ನು ಸೇಫ್ ಹ್ಯಾಂಡ್ಸಿಗೆ ಕೊಟ್ಟು ವಾಪಸ್ಸಾದಂಥವರು ಅನ್ನುವಂಥದ್ದನ್ನು ನಿಮಗೆಲ್ಲರಿಗೂ ಹೇಳೋದಕ್ಕೆ ಬಯಸ್ತಾ ಇದೀಗ ಇವರಿಷ್ಟು ಜನರನ್ನು ಮಾತನಾಡಿಸಬೇಕು. ಏನು ಮಾತಾಡೋದು ಅಂತಂದರೆ, ನಿನ್ನೆಯ ದಿನ ಹೇಗಾಯಿತು, ಯಾಕೆ ಅಂತಂದರೆ ಬಹಳಷ್ಟು ಜನಕ್ಕೆ ಈ ಬೆಳಾಲಿನಿಂದ ಮಗುವನ್ನು ಕರೆದುಕೊಂಡು ಹೋಗುವ ತನಕ ವರದಿ ಮಾಡಿದ್ದೀರಿ, ಆಮೇಲೆ ಏನಾಯಿತು ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಹಳಷ್ಟು ಜನ ಕೇಳಿದ್ದಾರೆ. ಈ ಕಾರಣಕ್ಕಾಗಿ ಸ್ಪಷ್ಟತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಇಲ್ಲಿಗೆ ಬಂದಿರುವಂತಹದ್ದು. ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀವಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪ್ರೇಮ ಅಂತ. ನೀವು ಆಶಾ ಕಾರ್ಯಕರ್ತೆಯಾಗಿ ನಿನ್ನೆ ಮಗುವಿನ ಜೊತೆಗೇ ಇದ್ರಿ? ಹೌದು. ಬೆಳಿಗ್ಗೆ 9:45 ಟೈಮಿಗೆ ನಮ್ಮ ಪಂಚಾಯತಿ ಅಧ್ಯಕ್ಷರು ನಮಗೆ ಕಾಲ್ ಮಾಡಿದರು. ನಾನು ಕಾಲ್ ಮಾಡಿದ ಕೂಡಲೇ ನಮ್ಮ CHO ಅವರಿಗೆ ಕ್ವಾರ್ಟರ್ಸಿಗೆ ಕಾಲ್ ಮಾಡಿ ಹೇಳಿದೆ. ನಂತರ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗೆ ಕಾಲ್ ಮಾಡಿ ಹೇಳಿದೆ. ಮತ್ತು ಅಂದರೆ ನಮಗೆ ಅದು ಅವರು ಪಂಚಾಯತಿ ಅಧ್ಯಕ್ಷರು ವಿದ್ಯೆ ಇದ್ರಲ್ಲ, ಅವರು ಹೇಳಿದ್ರೆ ಅಂತ ಗೊತ್ತಾ, ಸಣ್ಣ ಮಗು ಅಂತ, ಅಂದರೆ ಇವತ್ತು ಈಗಲೇ ಹುಟ್ಟಿ ಇವಾಗಲೇ ಇಟ್ಟು ಹೋಗಿರ್ಬೋದು ಅಂತ ಎನಿಸಿ ನಾವು ಬೇಕಾದನ್ನು CHO ಎಲ್ಲ ಫಸ್ಟ್ ಏಡ್ ಕಿಟ್ ಎಲ್ಲ ತಂದು ಬಂದು ನೋಡಬೇಕಾದ್ರೆ ಅದು ಸಣ್ಣ ಮಗು ಅಲ್ಲ, ಒಂದು 2 ತಿಂಗಳು ಒಳಗಿನ ಮಗು. ನೋಡಿ ನಮಗೆ ತುಂಬ ಭಯ. ನೋಡಿದ ಕೂಡಲೇ ಏನಾಯಿತು ಅಂತ ನಮಗೆ ಹೇಳಲಿಕ್ಕೆ ಆ ಹೊತ್ತಿಗೆ ಎಂತ ಮಾತಾಡಬೇಕು, ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದೇ ಫಸ್ಟಿಗೆ ನಮ್ಮ CHO ಅವರು ಅದರ ಫಸ್ಟ್ ಏಡ್ ಏನೆಲ್ಲ ಬೇಕು ಅದಕ್ಕೆ ಮಗುವಿಗೆ ಶುಗರ್ ಟೆಸ್ಟ್ ಮತ್ತು ಅದರದ್ದು ಟೆಂಪರೇಚರ್ ಅಲ್ಲ ಪಲ್ಸ್ ಅದೆಲ್ಲ ನೋಡಿ ಚೆಕ್ ಮಾಡುವಾಗ ಮಗು ಆರೋಗ್ಯವಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಆ ಹೊತ್ತಿಗೆ ಬರುವಾಗ ಇಲ್ಲಿ ತುಂಬ ಜನ ಏನಿರಲಿಲ್ಲ, ಒಂದು 10-15 ಜನದ ಒಳಗಿದ್ರು. ನಂತರ ತುಂಬ ಜನ ಬಂದರು ಇಲ್ಲಿಗೆ. ಇಲ್ಲಿಂದ ತೆರಳಿದ ನಂತರ ಅಂದರೆ ಇಲ್ಲಿ ನಾವು ಬಂದಾದ ನಂತರ ಇಲ್ಲಿ ನಾವು ಬಂದೆವು. ನಾವು ಬಂದ ನಂತರ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ವೈದ್ಯಾಧಿಕಾರಿ ಆಂಬುಲೆನ್ಸನ್ನು ಹಿಡ್ಕೊಂಡೇ ಬಂದರು. ಅವರು ಬಂದು ಸ್ವಲ್ಪ ಒಂದು 1/4 ಗಂಟೆ ಆದ ನಂತರ ಪೊಲೀಸ್ ಅವರು ಬಂದರು. ಆದ ನಂತರ ತುಂಬ ಹೊತ್ತು ನಾವು ಇಲ್ಲಿ ಕಾದಿದ್ದೇವೆ. ಯಾಕೆ ಅಂತೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬಂದಿರಲಿಲ್ಲ ಆ ಹೊತ್ತಿಗೆ. ಅಂದರೆ ಅವರಿಗೆ ಏನೋ ಕಾಲ್, ಅವರು ರಜೆಯಲ್ಲಿದ್ದರಂತೆ, ಮೇಡಮ್ ಏನೋ ರಜೆಯಲ್ಲಿದ್ದರಂತೆ. ಹಾಗೆ ಅವರಿಗೆಲ್ಲ ಕಾಲ್ ಮಾಡಬೇಕಂದ್ರೆ ಒಂದು 11:30 ತನಕ ನಾವಿಲ್ಲೇ ಕಾದು, ಮತ್ತೆ ಅವರೆಲ್ಲ ಬಂದ ನಂತರ ಮತ್ತೆ ಇಲ್ಲಿದ್ದೆಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿಂದ ಮಗುವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಂಬುಲೆನ್ಸಲ್ಲಿ ಹಿಡ್ಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಮೊದಲು ಹೋದೆವು. ಅಲ್ಲಿ ಹೋಗಬೇಕಾದ್ರೆ ಅವ್ರದ್ದೆಲ್ಲ ಏನೋ ಅದೆಲ್ಲ ಉಂಟಲ್ಲ, ಅದನ್ನೆಲ್ಲ ಮಾಡಿ ಆದ ನಂತರ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದರು ಅವರು. ಒಂದು ಅರ್ಧ ಗಂಟೆ 1 ಗಂಟೆ ಬೇಕು ಅಂತ. ಅಷ್ಟೊತ್ತಿಗೆ ನಾವು ನಮ್ಮ ಮಗುವನ್ನು ಒಂದು ಸರಿ ತೂಕ ಮಾಡುವ ಅಂತೇಳಿ ನಮ್ಮ ಮಗುವನ್ನು ಹಿಡ್ಕೊಂಡು ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಂಡೋಗಿ ಆ ಮಗುವನ್ನು ತೂಕ ಮಾಡಬೇಕಾದ್ರೆ 3 kg 300 ಇತ್ತು. ಅದ ನಂತರ ಮಗುವನ್ನು ಮತ್ತು ನಮ್ಮ ಸ್ಟಾಫ್ ಸಿಸ್ಟರ್ನವರೆಲ್ಲ ಸೇರಿ ಆ ಮಗುವನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿ ನಾವೇ ಅಲ್ಲಿ ಬಟ್ಟೆ ಎಲ್ಲ ಕಟ್ಟಿ ಮಗುವಿಗೆ ಹಾಲೆಲ್ಲ ಅಲ್ಲಿ ಇಲ್ಲಿ ತಂದಿದ್ದೆವು ಹಾಲು. ಆದರೆ ಅಲ್ಲಿ ಸಹ ಹಾಲು ತಂದು ಹಾಲೆಲ್ಲ ಕುಡಿಸಿ ಮತ್ತೆ ನಾವು ಒಂದು
1:45 ಗಂಟೆ ಹೊತ್ತಿಗೆ ಪುನಃ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಮತ್ತೆ ನಾನು, ಇವರು ಮತ್ತು ನಮ್ಮ ವೈದ್ಯಾಧಿಕಾರಿಯವರು ಮತ್ತು ನಮ್ಮೊಟ್ಟಿಗೆ ಇವರು ಅನ್ನಪೂರ್ಣ ಇದು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಮೇಡಮ್ ಅವರಿದ್ದರು. ಮತ್ತು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಒಬ್ಬರು ಅವರು ಬಂದಿದ್ದರು ನಮ್ಮೊಟ್ಟಿಗೆ. ಮತ್ತು ನಾವು ಅಲ್ಲಿಂದ ಅಲ್ಲಿ ಪುತ್ತೂರು ಇದಕ್ಕೆ ಆಶ್ರಮಕ್ಕೆ ಹೋದೆವು. ಹೋಗಿ ಒಂದು 5 ಗಂಟೆ ಅಷ್ಟೊತ್ತಿಗೆ ನಾವು ಮಗುವನ್ನು ಅವರಿಗೆ ಕೊಟ್ಟಿದ್ದೇವೆ. ಅಲ್ಲಿಂದ ಕೊಟ್ಟು 5 ಗಂಟೆಯ ನಂತರ ಕೊಟ್ಟು ಅಲ್ಲಿಂದ ವಾಪಸ್ ಬಂದು ನಂತರ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಸಾಧಾರಣ ಒಂದು 7 ಗಂಟೆಯ ಹೊತ್ತಿಗೆ ಪುನಃ ಹೋಗಿ ಅಲ್ಲಿ ನಾವೆಲ್ಲ ಸೈನ್ ಹಾಕಿ ಮತ್ತೆ ನಮ್ಮ ಮನೆಗೆ ಹೋಗಬೇಕಾದ್ರೆ ನಾವು 8 ಗಂಟೆ ರಾತ್ರಿ ಆಗಿದೆ ಹೋಗಿ. ಏನನ್ನಿಸ್ತು ಮಗುವನ್ನು ಆ ಸ್ಥಿತಿಯಲ್ಲಿ ನೋಡಿ? ಮತ್ತೆ ಮಗುವಿನ ಆರೋಗ್ಯದ ಬಗ್ಗೆ ಏನು ಹೇಳ್ತೀರಿ? ಮಗುವನ್ನು ನೋಡಿದ ತಕ್ಷಣ ನಮಗೂ ಬೇಜಾರು ಅನ್ನಿಸ್ತು. ಬಟ್ ಅದು ಹೆಲ್ತ್ ಚೆಕ್ ಇದು ಫಸ್ಟ್ ಏಡ್ ಕಿಟ್ಟಾಗ ನಾವು ಮುಂಚೆನೇ ತಗೋ ಬಂದಿದ್ವಿ. ನಮಗೆ ಕೂಡ ಹಾಗೆ ಗೊತ್ತಿತ್ತು ಇವತ್ತೇ ಹುಟ್ಟಿದ ಮಗು ಅಂತ. ಆವಾಗ ಫಸ್ಟ್ ಏಡ್ ಟೆಂಪ್ರೇಚರ್ ನಾರ್ಮಲ್ ಇತ್ತು, CRBs ಕೂಡ ಚೆಕ್ ಮಾಡಿದ್ವಿ, ನಾರ್ಮಲ್ ಇತ್ತು. ಮತ್ತು ಮಗುವಿದ ಸ್ಕರ್ಟೇಷನ್ ಮತ್ತು ರೆಸ್ಪಿರೇಷನ್ ಮತ್ತು ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಇತ್ತು ಮಗುವಿದ್ದು. ಮತ್ತು ಮಗುವಿಗೆ ಏನು ಅದು ಏನೆಲ್ಲ ಹೆಲ್ತ್ ಫೆಸಿಲಿಟಿ ಇದೆ, ಏನೆಲ್ಲ ಕೇರ್ ಮಾಡಬೇಕಿತ್ತು, ಮಗುವಿನ ಆರೋಗ್ಯ ಚೆನ್ನಾಗಿತ್ತು. ಆರೋಗ್ಯ ಚೆನ್ನಾಗಿತ್ತು. ಮಗುವಿನ ಆರೋಗ್ಯ ಚೆನ್ನಾಗಿತ್ತು. ಆರೋಗ್ಯವಾಗಿ ಅಥವಾ ಸೇಫ್ ಹ್ಯಾಂಡ್ಸಿಗೆ ಕೊಟ್ಟು ಬಂದ್ರಿ? ಹಾಂ, ಸೇಫ್ ಹ್ಯಾಂಡ್ಸಿಗೆ ಕೊಟ್ಟು. ಕೊಡುವ ಬೇಸರ ಅನಿಸಿತಾ? ಬೇಸರ ಅನ್ನಿಸೋಕ್ಕಿಂತ ಅದು ಸುರಕ್ಷತೆ ಮೇಯ್ನ್ ಅಲ್ವಾ ಮಗುವಿದ್ದು. ಸುರಕ್ಷತೆ ನೋಡಿಬಿಟ್ಟು ನಮಗೆ ಖುಷಿ ಅನ್ನಿಸ್ತು. ಇಲ್ಲಾಂದರೆ ಯಾವುದೋ ಕಡೆ ಮಗು ಹೋಗೋ ಚಾನ್ಸಸ್ ತುಂಬ ಇತ್ತು. ಅದು ಸೇಫ್ ಆಗಿದೆ ಅಂತ ಖುಷಿಯಾಗಿದೆ. ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ತೇಜಾವತಿ. ಬೇಸರ ಆಯಿತು ಮಗುವನ್ನು ನೋಡಿ. ಹಾಗೆಲ್ಲ ಅಂದರೆ ಬಿಟ್ಟು ಹೋಗಬಾರ್ದಿತ್ತು. ತಾಯಂದಿರು ಯಾರು ಕೂಡ ಹಾಗೆ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರುವುದಿಲ್ಲ. ಅದು ಯಾಕೆ ಬಿಟ್ಟರು ಅಂತ ನಮಗೆ ಸಹ ಈಗ ಒಂಥರ ಮನಸ್ಸಲ್ಲಿ ಉಂಟು, ಯಾಕೆ ಬಿಟ್ಟು ಹೋಗಿರ್ಬೋದು ಅಂತ. ಎಲ್ಲಿದ್ದರೂ ಕೂಡ ತಾಯಿ ಇನ್ನು ಮುಂದೆಯೂ ಆ ಮಗುವನ್ನು ಪಡ್ಕೊಂಡು ಬಂದು ಆ ಮಗುವಿಗೊಂದು ಎದೆ ಹಾಲನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಅವರು ತಗೊಂಡು ಹೋಗಲೇಬೇಕು ಅಂತ ನಾನು ಹೇಳೋದು. ಯಾಕಂದರೆ ಮಗುವಿಗೆ ಎದೆ ಹಾಲು ಮೇಯ್ನ್ ಅಲ್ವಾ. 6 ತಿಂಗಳವರೆಗೆ ಮಗುವಿಗೆ ಎದೆ ಹಾಲು ಬಿಟ್ಟು ಬೇರೆ ಏನನ್ನು ಕೊಡಬಾರ್ದು. ಹಾಗಾಗಿ ಮಗುವನ್ನು ತಗೊಂಡು ಹೋಗ್ಬೇಕು ಅವರು. ಅವರೇ ತಗೊಂಡು ಹೋಗ್ಬೇಕು. ಹಾಂ, ತಾಯಿ ಬರಬೇಕು, ತಾಯಿ ಬರಬೇಕು, ಮಗುವನ್ನು ತಗೊಂಡು ಹೋಗಬೇಕು. ಹಾಗೆ. ಓಕೆ, ನಿಮ್ಮ ಹೆಸರು? ಹರಿಣಾಕ್ಷಿ. ಮೇಡಮ್, ನಿಮ್ಮಿಬ್ಬರ ಹತ್ರನೂ ಕೇಳುವಂಥದ್ದು, ಮಗುವನ್ನು ಕಡೆಯದಾಗಿ ಕೊಡುವಾಗ ಅಥವಾ ಇಲ್ಲಿಂದ ಆ ಮಗುವನ್ನು ಎತ್ಕೊಂಡು ಹೋದಂಥ ಸಂದರ್ಭ ಹೇಗಿತ್ತು, ಹೇಗನ್ನಿಸ್ತು? ಮಗುವನ್ನು ನಾನು ಇಲ್ಲಿಗೆ ಬಂದ ಕೂಡಲೇ ಮಗುವನ್ನು ನೋಡಿದವರು ನನ್ನ ಕೈಗೆ ಮಗುವನ್ನು ಕೊಟ್ಟುಬಿಟ್ರು. ಅವರು ಆದ ನಂತರ ಮಗುವನ್ನು ನಾವು ಇಲ್ಲಿಂದ ಪೊಲೀಸ್ ಸ್ಟೇಷನಿಂದ ಧರ್ಮಸ್ಥಳದಿಂದ ವಾಪಸ್ ಪೊಲೀಸ್ ಸ್ಟೇಷನಿಗೆ ತಂದು ನಾನು ಇದು ಪುತ್ತೂರು ಆಶ್ರಮ ತನಕ ಹೋಗೋ ತನಕ ಮಗು ನನ್ನ ಕೈಯಲ್ಲಿತ್ತು. ನಾನು ಮಗುವಿಗೆ ಇಲ್ಲಿಂದ ಪುತ್ತೂರಿಗೆ ಹೋಗೋ ತನಕ ಮಗುವಿಗೆ ಹಾಲು ಕೊಡ್ತಾನೆ ಇದ್ದೆ. ಆದರೆ ಆ ಮಗುವನ್ನು ಅವರ ಕೈಗೆ ನಾವು ಒಂದು 5:15 ಗಂಟೆಗೆ ಅವರ ಕೈಗೆ ನಾವು ಒಪ್ಪಿಸುವಾಗ ನಮ್ಮ ಕರುಳು ಹಿಂಡುವಂಥ ನಮಗೆ ನೋವಾಯಿತು. ಆ ಮಗುವನ್ನು ಕೊಡುವಾಗ ನಮಗೆ ತುಂಬ ಬೇಸರವಾಯಿತು. ಒಂದು ದಿನ ಇಡೀ ಇದ್ರಿ ಮಗು ಜೊತೆಗೆ? ಇಡೀ ದಿನ ಇದ್ದೆವು. ನಮಗೆ ಅಂದರೆ ನಾವು ಅವರಲ್ಲಿ ಹೇಳಿದೆವು, ಮಗು ಕೊಡುವುದಾದರೆ ನಮಗೇನೆ ಕೊಡಿ, ನಾವು ಸಾಕ್ತೇವೆ. ಆದರೆ ನಮ್ಮ ಮಕ್ಕಳಾಗೇ ಈ ಮಗುವಲ್ಲ ಅಂತ. ನಮಗೆ ಆ ಮಗುವನ್ನು ನಮ್ಮ ಕೈಯಿಂದ ಅವರಿಗೆ ಕೊಟ್ಟು ಬಿಡುವಾಗ ನಮಗೆ ತುಂಬ ಬೇಸರ ಆಯಿತು. ಬಿಟ್ಟೋದೊಬ್ಬರು ತಾಯಿ, ಇಲ್ಲೆಲ್ಲ ತಾಯಂದಿರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಬಹಳಷ್ಟು ಜನ ಮಾತಾಡ್ತಾರೆ, ಆ ತಾಯಿ ಯಾಕೆ ಬಿಟ್ಟೋದ್ರು. ಇಲ್ಲಿ ಬಹಳಷ್ಟು ಜನ ನನಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹಳಷ್ಟು ಜನ ತಾಯಂದಿರು ನಮಗೆ ಎಲ್ಲರಿಗೂ ಕರೆ ಮಾಡ್ತಾ ಇದ್ದಾರೆ. ನೀವೊಬ್ಬರು ತಾಯಿಯಾಗಿ ಆ ಮಗುವನ್ನು ನೋಡಿದಂಥ ಸಂದರ್ಭ ಕಡೆಯದಾಗಿ ಬಿಟ್ಟು ಬಂದ್ರಿ ವಾಪಸ್ಸು, ನೆನಪಾಗ್ತಾ ಇದೆಯಾ? ತುಂಬ ನೆನಪಾಗ್ತದೆ. ಮತ್ತು ನಾವು ಹೇಳಿದೆವು, ಮಗುವನ್ನು ನಾವು ಎಂತೂ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ, ನಾವು ಇನ್ನೊಮ್ಮೆ ಬಂದು ನೋಡ್ಬೋದಾ ಅಂತ ಕೇಳಿದೆವು ನಾವು. ಅದಕ್ಕೆ ಅವರು ಹೇಳಿದರು, ನೋಡಲಿಕ್ಕೆ ಯಾವ ಪರ್ಮಿಷನ್ ಇಲ್ಲ ಅಂತ ಹೇಳಿದರು. ಮತ್ತೊಂದು ವಿಷಯ ಎಂದು ಹೇಳಿದರೆ, ಮಗುವನ್ನು ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೊಂಡೋದ ನಂತರ ಅಲ್ಲಿ ಮಗುವನ್ನೆಲ್ಲ ನಾವೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ನಮ್ಮ ಸಿಸ್ಟರ್ನವರೆಲ್ಲ ಅದನ್ನು ಮಗುವನ್ನು ಕಟ್ಟಿ ಎಲ್ಲ ಕೊಟ್ಟು ಆಗುವಾಗ ನಾವೆಲ್ಲರೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜನ ಇದ್ದೇವೆ ಅವರೆಲ್ಲರೂ ಅವರವರ ತೊಡೆಯಲ್ಲಿಟ್ಕೊಂಡು ಅವರೆಲ್ಲ ಫೋಟೋ ತೆಗೆದಿದ್ದಾರೆ. ಅಂದರೆ ಅದು ಆ ಬಿಳಿ ಬಟ್ಟೆಯಲ್ಲಿ ಸುತ್ತಿದ್ದು ಅದು ನಾವು ಕಟ್ಟಿದ ಬಟ್ಟೆ, ನಮ್ಮ ಸ್ಟಾಫ್ ಅವರು ಕಟ್ಟಿದ ಇದು. ಅದನ್ನು ತೆಗೆದು ಅದನ್ನು ಕೊಡಬೇಕಾದ್ರೆ ಅಲ್ಲಿ ಅವರು ಸಹ ತುಂಬ ಎಷ್ಟು
ಅದು ನಮಗೆ ಮಾತ್ರ ಗೊತ್ತದರ ನೋವು, ಮತ್ತು ಯಾರಿಗೆ ಗೊತ್ತಿಲ್ಲ ಅದರ ಅಷ್ಟು ನೋವಾಗಿದೆ ನಮಗೆ. ಇದು ಮಗುವನ್ನು ಕೊಡ್ತಿದ್ರೆ ಖಂಡಿತ ನಾವೇ ಸಾಕ್ತಿದ್ವಿ. ಅಂದರೆ ಯಾಕೆ ಅಂತ ಹೇಳಿದರೆ ನಮಗೆ ಎಷ್ಟೋ ಜನ ನನಗೆ ಹೇಳಿದರು, ಎಂತ ಗೊತ್ತುಂಟು, ನಿಮಗೆ 2 ಗಂಡು ಮಕ್ಕಳಲ್ಲ, ಆ ಮಗುವನ್ನು ಇಡೀ ದಿನ ಇಟ್ಕೊಂಡಿದ್ರಲ್ಲ, ನೀವೇ ಸಾಕ್ಬೋದಿತ್ತಲ್ಲ ಅಂತ. ಅಂದರೆ ಅದಕ್ಕೆ ಕಾನೂನುಂಟು, ಅದೇನು ಹಾಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಆದರೂ ಕೊಟ್ಟಿದ್ದೇವೆ. ಮತ್ತೆ ಒಂದು ಅಂತಂದರೆ ಫಸ್ಟ್ ಮಗುವಿಗೆ ಹಾಲು ತಂದು ಕೊಟ್ಟದ್ದು ಇವರು. ಅಂದರೆ ಫಸ್ಟಿಗೆ ಬಂದದ್ದು ನಾನು, ಇವರು ನೆಕ್ಸ್ಟ್ ಇವರಿಗೆ ಕಾಲ್ ಹೋಗಿರಲಿಲ್ಲ. ಇವರು ಕಾಲ್ ಮಾಡಬೇಕಾದ್ರೆ ನಾನು ಕಾಲ್ ಮಾಡಿ ಹೇಳಿದೆ ಇವ್ರ ಹತ್ರ, ಬರುವಾಗ ಹಾಲು ಇಟ್ಕೊಂಡು ಬನ್ನಿ ಮಗುವಿಗೆ. ಇಲ್ಲಿ ಒಂದು ಬರುವಾಗ ಒಂದು 2 ಲೀಟ್ರ್ ಬಾಟ್ಲಿಯಲ್ಲಿ ಒಂದು ನೀರು ಒಂದು ಬಿಟ್ಟರೆ ಮತ್ತೆ ಏನಿರಲಿಲ್ಲ ಇಲ್ಲಿ. ಆದರೆ ಆ ಇಡೀ ದಿವಸ ಮಗು ಇದ್ದರೂ ಸಹ ನಮಗೆ ಆ ಮಗು ಒಂದು ಸ್ವಲ್ಪನೂ ಇಡೀ ದಿವಸ ಮಗು ಕೂಗಲೇ ಇಲ್ಲ. ನಮಗೆ ಅಲ್ಲಿ ಒಂದು ಧರ್ಮಸ್ಥಳ ಇದರಲ್ಲಿ ಹೋಟ್ಲಲ್ಲಿ ಒಂದು 2 ಗ್ಲಾಸ್ ಹಾಲು ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ ಮಗುವಿಗೆ ಕುಡಿಸಿ ಅಂತ. ಅವರೇ ನಮಗೆ ಕರೆದು ಹಾಲು ಕೊಟ್ಟಿದ್ದರು. ಅದನ್ನು ಸಹ ನಾವು ಇಟ್ಕೊಂಡು ಹೋಗಿ ಮಗುವಿಗೆ ಇಲ್ಲಿ ಅದು ಇಡೀ ದಿವಸ ನಮ್ಮೊಟ್ಟಿಗೆ ಇದ್ದು 4 ಗ್ಲಾಸ್ ಹಾಲು ಕುಡಿದಿದೆ. ಅದು ಯಾರು ಹೇಳಿದರೂ ನಂಬಲಿಕ್ಕಿಲ್ಲ. ನಮ್ಮೊಟ್ಟಿಗೆ ಇಡೀ ದಿವಸ 4 ಗ್ಲಾಸ್ ನಾನು ಲೆಕ್ಕ ಇಟ್ಟಿದ್ದೇವೆ, 4 ಗ್ಲಾಸ್ ಹಾಲು ಕುಡಿದಿದೆ. ಮತ್ತೊಂದು ನಾನು ಹೇಳೋದು ಏನು ಅಂತ ಹೇಳಿದರೆ, ಮಗು ಎದೆ ಹಾಲು ಕುಡಿತಾ ಇದ್ದ ಮಗು ಅಷ್ಟು ಬೇಗ ಸ್ಪೂನಲ್ಲಿ ಹಾಲು ಕುಡಿಬೇಕಾದ್ರೆ ಅದು ಮೊದಲು ಸ್ಪೂನಲ್ಲಿ ಕುಡಿತಾ ಇತ್ತಾ ಅಂತ ನನಗೆ ಡೌಟು. ನಮಗೆ ಇವರು ನಮ್ಮ ಆರೋಗ್ಯ ಕೇಂದ್ರದ ನಮ್ಮ ಡಾಕ್ಟ್ರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮನ್ನಿಬ್ಬರನ್ನೇ ಅವರೊಟ್ಟಿಗೆ ಬಿಡಲಿಲ್ಲ, ನಮ್ಮೊಟ್ಟಿಗೆ ಅವರು ಸಹ ಅಲ್ಲಿಗೆ ಆಶ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ರಾತ್ರಿ ನಮ್ಮನ್ನು ಹಿಂದೆ ನಮ್ಮ ಮನೆಗೆ ಕಳಿಸಿಕೊಟ್ಟದ್ದು ಸಹ ನಮ್ಮ ಇಲಾಖೆಯಿಂದಲೇ ನಮ್ಮ ಮೇಡಮ್ ನಮ್ಮೊಟ್ಟಿಗೆ ಬಂದು ನಮ್ಮನ್ನು ಮನೆ ತನಕ ಕಳಿಸಿಕೊಟ್ಟಿದ್ದಾರೆ. ಬೆಳಲಿನ ಒಬ್ಬರು ಮಹಾತಾಯಿ ಎದೆ ಹಾಲು ಕೊಟ್ಟರು ಮಗುವಿಗೆ ಅನ್ನುವಂಥ ಮಾಹಿತಿ ಇದ್ದಾವೆ. ಅವರ ಹೆಸರು ಬೇಡ ಅಂತ ಹೇಳಿದ್ದಾರೆ, ಅವರ ಮಾಹಿತಿ ಬೇಡ ಅಂತ ಹೇಳಿದ್ದಾರೆ. ಹೌದಾ? ಹೆಸರು ಬೇಡ, ಮಾಹಿತಿ ಬೇಡ. ಅದು ಅವರಿಗೆ ಹೌದು ಅಲ್ಲ? ಹೌದು ಹೌದು ಹೌದು. ಆ ತಾಯಿಗೆ ಹೇಗಾಗಿರ್ಬೇಡ? ತುಂಬ ಬೇಸರ ಆಗಿದೆ. ಅಂದರೆ ಅವರು ನಮ್ಮ ಮಗು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಅಂತೇಳಿ ಅವರು ಹಾಲು ಕೊಟ್ಟದ್ದು. ಅಷ್ಟು ಚಿಕ್ಕ ಮಗುವಿಗೆ ನೀವು ಇವರು ಹೇಳಿದರು ಆ ಸ್ಪೂನಲ್ಲಿ ಕೊಡುವಂಥದ್ದು, ಕೊಟ್ಟ ಕೂಡಲೇ ಅದು ಕುಡಿಯುವಂಥದ್ದು, ಅದು ಇಷ್ಟು ಚಿಕ್ಕ ಮಗಳಿಗೆ ಕೊಡುವ ಇದಿದೆಯಾ? ನಮ್ಮ ಇದರ ಪ್ರಕಾರ ಮಗುವಿಗೆ 6 ತಿಂಗಳ ತನಕ ಎದೆ ಹಾಲನ್ನು ಬಿಟ್ಟು ಬೇರೆ ಯಾವುದನ್ನು ಕೊಡಲಿಕ್ಕಿಲ್ಲ. ಅಂದರೆ ಈ ಮಗುವಿಗೆ ಅವರು ಮೊದಲೇ ಹಾಲು ಕೊಟ್ಟು ಅಭ್ಯಾಸ ಮಾಡಿದ ಕಾರಣ ಆ ಮಗು ಹಾಲು ಅಂತ ನಮ್ಮ ಅಭಿಪ್ರಾಯ. ಹಾಲು ಕೊಡಲಿಕ್ಕೆ ಅವರು ಮೊದಲೇ ಪ್ರಾರಂಭ ಮಾಡಿದ ಕಾರಣ ಆ ಹಾಲು ಇಲ್ಲದಿದ್ದರೆ ನಾವು ಅದಕ್ಕೆ ಫಸ್ಟಿಗೆ ಹಾಲು ಕೊಡುವಾಗ ಮಗು ಹಾಲನ್ನು ಕುಡಿಲಿಕ್ಕೆ ಕೇಳುವುದಿಲ್ಲ, ಅದು ನುಂಗಲಿಕ್ಕೆ ಗೊತ್ತಿರುವುದಿಲ್ಲ ಮಗುವಿಗೆ. ಅದಕ್ಕೆ ಎದೆ ಹಾಲು ಮಾತ್ರ ಚೂಪಿ ಗೊತ್ತಿರೋದು, ಈ ಹಾಲನ್ನು ಕೊಟ್ಟು ಗೊತ್ತಿರುವುದಿಲ್ಲ, ಅದಕ್ಕೆ ಕುಡಿದು ಗೊತ್ತಿರಲಿಲ್ಲ. ಆದರೆ ಈ ಮಗು ನಾವು ಹಾಲು ಕೊಡ್ತಾ ಇರುವಾಗ ಬೇಕು ಬೇಕು ಅಂತಲೇ ಹೇಳಿ ಕುಡಿತಾ ಇತ್ತು. ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಅದು ಒಂದು 3 ಗ್ಲಾಸಿನಷ್ಟು ಹಾಲು ಕುಡಿದಿದೆ. ಆದರೆ ಯಾರೂ ನಂಬುವಂಥದ್ದಲ್ಲ. ಮತ್ತು ನಮ್ಮೊಟ್ಟಿಗೆ ಇರುವಾಗ ಆ ಮಗು ಕೂಗಲೇ ಇಲ್ಲ, ಬೆಳಿಗ್ಗೆಯಿಂದ ಸಂಜೆ ತನಕ ಆರೋಗ್ಯವಾಗಿತ್ತು. ಟೋಟಲ್ ಬೆಳಾಲಲ್ಲಿ ಒಂದು ಇನ್ಸಿಡೆಂಟ್, ಒಂದು ಮಗು ಸಿಕ್ಕಿದೆ, ಸಂಚಲನವನ್ನೇ ಮೂಡಿಸಿತು, ದೊಡ್ಡ ಸುದ್ದಿ ಆಯಿತು. ಅವರು ಯಾರು ಅನ್ನುವಂತಹದ್ದು ಈಗ ಕ್ವಶನ್ ಮಾರ್ಕ್. ಆದರೆ ನಿಮ್ಮಿಂದಾಗಿ ಮತ್ತು ಇಲ್ಲಿ ಅಧ್ಯಕ್ಷರು ಮತ್ತು ಅವರು ಗುಲಾಬಿ ಅವರು ಮತ್ತು ಬಹಳಷ್ಟು ಒಂದು ಬಹಳ ವಿಶೇಷ ಅಂದರೆ ಬಹಳಷ್ಟು ಜನ ಮಾತೆಯರು ಸೇರಿ ಮಗುವನ್ನು ರಕ್ಷಣೆ ಮಾಡಿದ್ದೀರಿ ಅನ್ನುವಂಥದ್ದು ವಿಶೇಷ. ನಿಮಗೆ 4 ಜನಕ್ಕೂ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಮಗುವನ್ನು ಸೇಫ್ ಹ್ಯಾಂಡ್ಗಳಿಗೆ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಅಂದರೆ ಅವತ್ತು ಕೊಟ್ಟು ಬಂದವತ್ತು ತುಂಬ ಬೇಸರ ಆಗ್ತಿತ್ತು ನಮಗೆ. ಮಗುವನ್ನು ಆಶ್ರಮಕ್ಕೆ ಕೊಟ್ಟಿದ್ದೇವೆ, ಏನು ಮಾಡ್ತಾ ಇರ್ತದೆ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮೊಟ್ಟಿಗಿದ್ದು ಅದು ರಾತ್ರಿ ಈಗ ಎಂತ ಮಾಡ್ತಿರ್ಬೋದು, ಏನು ಮಾಡ್ತಿರ್ಬೋದು ಅಂತ. ಆದರೆ ನಾವು ಕೊಟ್ಟದ್ದು ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ನಮಗೆ ತುಂಬ ಖುಷಿ ಆಯಿತು. ಯಾಕೆಂತೇಳಿದರೆ ಆ ಮಗು ಅದರ ಮನೆಯಲ್ಲಿದ್ದರೂ ಅಷ್ಟೊಂದು ದೊಡ್ಡ ವ್ಯವಸ್ಥಿತವಾಗಿ ಬೆಳೀತಿತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನಮಗೆ. ಅಲ್ಲಿದ್ದು ವ್ಯವಸ್ಥೆ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು ಅದು ನೋಡುವಾಗ. ನೀವೇನು ಹೇಳ್ತೀರಿ? ನಾವು ಸಹ ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಆದರೆ ಅವರು ಇದಕ್ಕಿಂತ ಸಣ್ಣ ಮಕ್ಕಳನ್ನು ಸಮೇತ ಅಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳುವಾಗ ನಮಗೆ ಈ ಮಗು ಒಂದು ಅವರಿಗೆ ದೊಡ್ಡ ಹೊರೆ ಆಗಲಿಕ್ಕಿಲ್ಲ ಅಂತ ಎನಿಸಿದೆವು. ಪ್ರಮುಖವಾಗಿ ಈ ಒಂದು ಘಟನೆ ಆದ ನಂತರ ಇವರಿಗೆ ಒಂದಷ್ಟು ಅಸೈನ್ಮೆಂಟನ್ನು ಹಾಕಲಾಗಿದೆ. ಏನು ಅಸೈನ್ಮೆಂಟ್ ಅಂತಂದರೆ, ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ 3 ರಿಂದ 4 ತಿಂಗಳ ಕೆಳಗಿನ ಅಥವಾ 3 ತಿಂಗಳ ಕೆಳಗಿನ ಮಕ್ಕಳು ಯಾರೆಲ್ಲ ಇದ್ದಾರೆ, ಹೆರಿಗೆ ಆದಂಥವರು ಮತ್ತು ಅವರ ಮಾಹಿತಿ ಮತ್ತು ಮಗುವಿನ ಫೋಟೋ, ಅವರು ಹೇಗಿದ್ದಾರೆ, ಮಗು ಹೇಗಿದೆ ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಿಕ್ಕೆ ಆರೋಗ್ಯ ಇಲಾಖೆ ಅವರು ತಿಳಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಕಾರ್ಯಕ್ಕೆ ಈಗಾಗಲೇ ಸನ್ನದ್ಧಾಗಿದ್ದಾರೆ. ಏನು ಹೇಳ್ತೀರಿ? ಈಗ ನೀವು ಇವತ್ತು ಫೀಲ್ಡಲ್ಲಿದ್ದೀರಿ, ಏನು ಹೇಳಿದ್ದಾರೆ ನಿಮಗೆ?
ನಮಗೆ 3 ತಿಂಗಳ ಒಳಗಿನ ಮಕ್ಕಳ ಫೋಟೋವನ್ನು ತೆಗೆದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗ್ರೂಪಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಓಕೆ. ಹಾಗೆ ನಾನು ಮತ್ತು ಸಿಸ್ಟರು ಬೆಳಿಗ್ಗೆಯಿಂದ ಇಷ್ಟರ ತನಕ ನಾವು ಒಂದು 10-25 ಮನೆ ಭೇಟಿ ಮಾಡಿ ನಮಗೆ ನಮಗೆ ಸಂಬಂಧಪಟ್ಟದ್ರಲ್ಲಿ ಒಂದು 3 ತಿಂಗಳ ಹೆಣ್ಣು ಮಕ್ಕಳು ಸಿಕ್ಕಿದ್ರು. ಆಮೇಲೆ OAA ಇದು PNC ಅಂದರೆ ಗಂಡನ ಮನೆಯಿಂದ ತಾಯಿ ಮನೆಗೆ ಡೆಲಿವರಿಗೆ ಬಂದವರು 2 ಸಿಕ್ಕಿದ್ರು. ಹಾಗೆ ಸಣ್ಣ ಮಕ್ಕಳು 2 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು. ಅವರೆಲ್ಲ ಹಾ. ಇದ್ದಾರೆ. ಅವರೆಲ್ಲ ಆರೋಗ್ಯವಾಗಿದ್ದಾರೆ. ನಿಮ್ಮ ಲಿಸ್ಟಲ್ಲಿರೋರು ಎಲ್ಲರಿದ್ದಾರೆ. ಓಕೆ. ನಿಮ್ಮ ಲಿಸ್ಟಲ್ಲಿರೋರು ಎಲ್ಲರೂ ಎಲ್ಲರಿದ್ದಾರೆ. ಒಟ್ಟು ನಮ್ಮಲ್ಲಿ ಅದೇ 13 ಜನ ಮಕ್ಕಳಿದ್ದಾರೆ. 6 ಹೆಣ್ಣು ಮಕ್ಕಳು 7 ಗಂಡು. ಅವರೆಲ್ಲ ಇದ್ದಾರೆ. ಮತ್ತೆ ತಾಯಿ ಮನೆಗೆ ಬಂದವರು ಒಂದು 5 ಜನ. ಅವರು ಎಲ್ಲ ಇದ್ದಾರೆ ಮಕ್ಕಳು. ಎಲ್ಲ ಎದ್ದು. ನಿಮಗೆ ಅದೇ ನಾನು ಮತ್ತು ಇವರು CH ಅವರು ಫೀಲ್ಡಿಗೆ ಹೋಗಿದ್ದು. ಅಂದರೆ ನಾವು ಆಚೆ ಕೊಲ್ಪಾಡಿ ಸುರುಳಿ ಆ ಏರಿಯಾ ಹೋಗಿದ್ದೆವು. ನಾವೊಂದು 28 ಮನೆ ಹೋಗಿದ್ದೆವು. ಅದರಲ್ಲಿ ನಮಗೆ 3 ತಿಂಗಳ ಒಳಗಿನ ಮಕ್ಕಳಲ್ಲಿ 2 ಮಕ್ಕಳು ಸಿಕ್ಕಿದ್ರು. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಅದು ಹೆಣ್ಣು ಮಗು ಇಂದಬೆಟ್ಟು PSCಯಿಂದ ಬಂದಂಥ ಮಗು. ಆ ಮಗುವಿಗೆ 1 ತಿಂಗಳಾಗಿರ್ಬೋದು. ಆ ಮಗು ಮತ್ತು ತಾಯಿದ್ದು ಹೋಗಿ ನಾವು ಫೋಟೋ ತೆಗೆದೆವು. ಮತ್ತು ನಮ್ಮ ಲೀಸ್ಟಲ್ಲಿ ಯಾವುದೆಲ್ಲ ಮಗು ಉಂಟು ಅಂತೇಳಿ ನೋಡಿ ನಾವು ಆ ಮನೆಗೆಲ್ಲ ವಿಸಿಟ್ ಮಾಡಿ ನೋಡಿದ್ದೇವೆ. ನಮ್ಮ ಈಗ ಸದ್ಯಕ್ಕೆ ನಾವು ನೋಡಿದ ಮಟ್ಟಿಗೆ ನಮ್ಮ ಮಕ್ಕಳೆಲ್ಲರೂ ನಮ್ಮ ಏರಿಯಾದಲ್ಲಿ ಇದ್ದಾರೆ. ಎಲ್ಲರೂ ವ್ಯಾಪ್ತಿಯಲ್ಲಿದ್ದಾರೆ. ಮತ್ತು ಇನ್ನು ಬೇರೆ ಕಡೆ ನಮ್ಮಿಂದ ಈಗ ಡೆಲಿವರಿಗೆ ಹೋಗಿರ್ತಾರಲ್ಲ ನಮ್ಮ ಇಲ್ಲಿಂದ, ಅಂಥವರಿಗೂ ಸಹ ನಾವು ಎಲ್ಲರಿಗೂ ಕಾಲ್ ಮಾಡಿ ಕೇಳಿದ್ದೇವೆ. ಅಂದರೆ ಈ ಥರ ಕೇಳಲಿಕ್ಕೆ ಆಗೋದಿಲ್ಲಲ್ಲ ನಮಗೆ. ನಿಮ್ಮಲ್ಲಿ ಅಂದರೆ ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ, ಹಾಗೆಲ್ಲ ಅವರ ಒಂದು ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡಿದ್ದೇವೆ ನಾವು. ಹಾಗಾಗಿ ನಮಗೆ ನಮ್ಮದು ಏನು ತೊಂದರೆ ಇಲ್ಲ ಅಂತ ನಮ್ಮ ಅನಿಸಿಕೆ. ಇದು ಆಶಾ ಕಾರ್ಯಕರ್ತೆಯರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಮಾತನಾಡ್ತಿರುವಂಥದ್ದು. ಬಹಳ ವಿಶೇಷವಾಗಿ ನಿನ್ನೆ ಒಂದು ದಿವಸ ಆ ಮಗುವನ್ನು ಇಲ್ಲಿ ಎತ್ಕೊಂಡು ಆರೈಕೆ ಮಾಡಿ ಮುದ್ದಾಡಿ ಅದನ್ನು ಕಡೆಯದಾಗಿ ಕಳುಹಿಸಿಕೊಡುವ ಕಣ್ಣೀರಿಟ್ಟು ಅದನ್ನು ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಅವರೆಲ್ಲರ ಹಾರೈಕೆ ಒಂದೇ, ಆ ಮಗು ಉಜ್ವಲವಾಗಿ ಬೆಳೀಬೇಕು, ಬಹಳ ಭವ್ಯವಾದಂಥ ಭವಿಷ್ಯತ್ವವನ್ನು ಕಟ್ಕೊಳ್ಬೇಕು ಅನ್ನುವಂತಹ ಆಶಯದೊಂದಿಗೆ ಅವರೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸುತ್ತಾ ಸೇಫ್ ಹ್ಯಾಂಡ್ಗಳಿಗೆ ಕೊಟ್ಟಿದ್ದೇವೆ ಅನ್ನುವಂತಹ ಸಂತಸದಲ್ಲಿ ಅವರಿದ್ದಾರೆ. ಅದರ ಜೊತೆಗೆ ಇವರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಹೇಳುತ್ತಾ, ಯಾಕಂದರೆ ಮಾತೆಯರು ಒಂದು ಮಾತೆಯನ್ನು ಉಳಿಸಿದಂತಹ ಕಾರ್ಯವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವರದಿಯನ್ನು ಕೊನೆಗೊಳಿಸ್ತಿದ್ದೇವೆ. ಮಗು ಈಗ ಹೇಗಿದೆ ಅನ್ನುವುದಕ್ಕೆ ಉತ್ತರವಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮುಂಡ್ರೊಟ್ಟು, ಬೆಳಾಲು.